ರಾಜ್ಯದ ಸಿಎಂ ಉಡುಪಿ ಪ್ರವಾಸ ಕೈಗೊಂಡಿದ್ದಾರೆ. ಉಡುಪಿಯ ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಪುಣ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗ್ತಾರೆ. ಅದೇ ರೀತಿಯಾಗಿ ಇಂದು ಉಡುಪಿಯಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಸಿಎಂ ಭಾಗಿಯಾಗ್ತಾರೆ. ಕೃಷ್ಣಮಠಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆಗಳಿವೆ. ಅದೇ ರೀತಿಯಾಗಿ ಮಲ್ಪೆಯ ಭಜನಾ ಮಂದಿರ ಹಾಗೆ ಸಗ್ರಿ ನಾಗಮಂಡಲ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಭಾಗವಹಿಸುತ್ತಾರೆ. ಈ ಕಾರ್ಯಕ್ರಮ ನಿಮಿತ್ತ ಉಡುಪಿಯ ಆದಿಬುಡುಪಿ ಹೆಲಿಪ್ಯಾಡ್ಗೆ ಆಗಮಿಸಿದಂತಹ ಸಿಎಂ ಅವರು ಹಲವಾರು ವಿಚಾರಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮಂಗಳೂರಿನಲ್ಲಿ ಲವ್ ಜಿಹಾದ್ ವಿರುದ್ಧ ಟಾಸ್ಕ್ ಫೋರ್ಸ್ ರಚನೆ ವಿಚಾರವಾಗಿ ಮಾತನಾಡಿದಂತಹ ಸಿಎಂ ಅವರವರ ರಕ್ಷಣೆ ಮಾಡಿಕೊಳ್ಳಲು ಅವರು ಸ್ವತಂತ್ರರು. ಇದರ ಬಗ್ಗೆ ತಪ್ಪು ವಿಶ್ಲೇಷಣೆ ಸರಿಯಲ್ಲ. ಸರ್ಕಾರ ಕಾನೂನುಬದ್ಧವಾಗಿ ಕೆಲಸ ಮಾಡುತ್ತಿದೆ. ಕೆಲವೊಂದು ಕಾನೂನುಗಳನ್ನು ಇಂದಿನ ಸರ್ಕಾರವೇ ಜಾರಿ ಮಾಡಿದೆ. ನಾವೇನು ಹೊಸ ಕಾನೂನುಗಳನ್ನು ಮಾಡಿಲ್ಲ, ಅವುಗಳನ್ನು ಸರಿಯಾದ ರೀತಿಯಲ್ಲಿ ಜಾರಿ ಮಾಡ್ತಾ ಇದ್ದೇವೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಇನ್ನು ಸಿದ್ದರಾಮಯ್ಯ ಸಿಎಂ ಬೊಮ್ಮಾಯಿ ನಾಲಿಗೆ ಕಳೆದುಕೊಂಡಿದ್ದಾರೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ಕಾಲದಲ್ಲಿ ಹಲವು ಕೊಲೆಗಳಾಯಿತು. ಹಿಂದೂ ಕಾರ್ಯಕರ್ತರ ಕೊಲೆಯಾಯಿತು. ಕೊಲೆ ಮಾಡಿದವರ ಕೇಸನ್ನೇ ವಿಡ್ರಾ ಮಾಡಿಕೊಂಡಿದ್ದಾರೆ. ಆಗ ಸಿದ್ದರಾಮಯ್ಯ ಬುದ್ಧಿ ಕಳ್ಕೊಂಡಿದ್ರ. ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಯಾರು ಏನೇ ವಿಶ್ಲೇಷಣೆ ಮಾಡಲಿ, ನಾವು ಸಂವಿಧಾನಬದ್ಧರಾಗಿ ಕಾನೂನು ಸುವ್ಯವಸ್ಥೆಗೆ ಆದ್ಯತೆ ನೀಡುತ್ತೇವೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನ. ಈ ದೃಷ್ಟಿಕೋನ ಇಟ್ಟುಕೊಂಡು ನಾವು ಕೆಲಸ ಮಾಡುತ್ತಿದ್ದೇವೆ. ಅವರವರ ವಿಚಾರ ಪ್ರಚಾರ ಮಾಡಲು ಏನೂ ತೊಂದರೆ ಇಲ್ಲ ಅಂದರು. ಕಾನೂನನ್ನ ಕೈಗೆ ತಗೊಳ್ಬಾರ್ದು. ಹಿಂಸೆಗಿಳಿದವರ ವಿರುದ್ಧ ಕ್ರಮ ತಗೊಳ್ತೀವಿ. ಹಿಂಸೆಯನ್ನ ಸಹಕಾರ ಸಹಿಸುವುದಿಲ್ಲ. ಈ ಸ್ಪಷ್ಟ ಸಂದೇಶವನ್ನು ಈಗಾಗಲೇ ಕಳಿಸಿದ್ದೇನೆ. ಹಿಜಾಬ್ ವಿಚಾರದಲ್ಲಿ ಕೋರ್ಟ್ ಆದೇಶ ಇದೆ. ಕೋರ್ಟ್ ಆದೇಶ ಪಾಲನೆ ಆಗುತ್ತೆ. ಮಂಗಳೂರಿನಲ್ಲಿ ಲವ್ ಜಿಹಾದ್ಗೆ ಹಿಂದೂ ಟಾಸ್ಕ್ ಫೋರ್ಸ್ ವಿಚಾರವಾಗಿ ಯಾರ್ಯಾರು ಅವರವರ ರಕ್ಷಣೆ ಮಾಡ್ಕೊಳ್ಬೇಕೋ ಮಾಡ್ಕೊಳ್ತಾರೆ ಎಂದರು. ಡಿಪಿಆರ್ ಮಾಡ್ಲಿಕ್ಕೆ ಹೊರಟಿದೆ. ಆದರೆ ಅದು ಮಾಡಿದ್ರೆ ಅದು ಸರ್ಕಾರಕ್ಕೆ ಭಾಷೆಗಳ ಪ್ರಯೋಗಗಳಾಗ್ತಾ ಇದೆ ಅಂತ ಅಲ್ರಿ. ಅವ್ರ ಕಾಲದಲ್ಲಿ ಹಲವಾರು ಕೊಲೆಗಳಾಯಿತು. ಹಿಂದೂ ಯುವಕರ ಕೊಲೆ ಆಯಿತು. ಆ ಸಂಸ್ಥೆಗಳ ಕೇಸನ್ನೇ ವಿಡ್ರಾ ಮಾಡಿದ್ರಲ್ಲ, ಅವಾಗ ಅವ್ರ ಬುದ್ಧಿ ಕಳ್ಕೊಂಡಿದ್ರ. ಆ ಸಂಸ್ಥೆ ಏನಾದ್ರು ಬ್ಯಾನ್ ಮಾಡ್ತೀರಾ ಸರ್? ಅಲ್ಲೆಲ್ಲ ಮುಂದಿನ ದಿನಗಳಲ್ಲಿ ತಮ್ಗೆ ಗೊತ್ತಾಗುತ್ತೆ ಸರ್. PPP ಮಾಡೆಲ್ ಏನಿದೆ ಅದಕ್ಕೆ ಐಡೆಕ್ ಅನ್ನೋ ಸರ್ಕಾರಿ ಸಂಸ್ಥೆನೇ ಅದರದ್ದು DPR ಮಾಡ್ಲಿಕ್ಕೆ ಹೊರಟಿದೆ. ಆದರೆ ಅದು ಮಾಡಿದರೆ ಅದು UGD ಅದು ಬಜೆಟಲ್ಲಿ ಅನೌನ್ಸ್ ಮಾಡೋ ವಿಚಾರ ಅಲ್ಲ. ಅದು ನಿರಂತರವಾಗಿ ನಡೆಯುವ ಕಾರ್ಯಕ್ರಮಗಳು ಖಂಡಿತ ಮಾಡೋಣ. ಮೆಡಿಕಲ್ ಕಾಲೇಜು, ಕೃಷಿ ಕಾಲೇಜು, ಮೆಡಿಕಲ್ ಕಾಲೇಜಿಗೆ PPP ಮಾಡಲಲ್ಲಿ ಎಂಟು ಮಾಡ್ತಾ ಇದ್ವಿ. ಅದರಲ್ಲಿ ಉಡುಪಿನೂ ಇರ್ತದೆ. ಐಡೆಕ್ ಈಸ್ ಅ ಪ್ರೊಫೆಷನಲ್ ಕಂಪ್ನಿ. ಈ ಥರದ ಯೋಜನೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಮಾಡುವಂಥದ್ದು ಅದು ಪ್ರೊಫೆಷನಲ್ ಕಂಪ್ನಿ. ಅವ್ರು ಕೊಡ್ತಾರೆ. ಅದಾದಮೇಲೆ ಅಂತಿಮ ನಿರ್ಧಾರ ಸರ್ಕಾರ ಮಾಡೋದಲ್ವ. ಐಡೆಕ್ ಈಸ್ ಅ ಪ್ರೊಫೆಷನಲ್ ಕಂಪ್ನಿ. ಮಾಡೋದಿಲ್ಲ. ಎಲ್ಲ ವಿಚಾರಗಳಲ್ಲಿ ಕೋರ್ಟ್ ಆದೇಶ ಇದೆ. ಕೋರ್ಟ್ ಆದೇಶ ಪಾಲನೆ. ಲವ್ ಜಿಹಾದ್ ಬಗ್ಗೆ ಒಂದು ಟಾಸ್ಕ್ ಫೋರ್ಸ್ ಅಂತ ಏನೋ ಮಂಗಳೂರಲ್ಲಿ ಮಾಡಲಿಕ್ಕೆ, ಲವ್ ಜಿಹಾದ್ ಬಗ್ಗೆ ಹಿಂದೂ ಟಾಸ್ಕ್ ಫೋರ್ಸ್ ಅಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಲ್ಲ, ಯಾಕೆ ಇದು ಸರ್ಕಾರಕ್ಕೆ ಅರ್ಥ ಇಲ್ಲ ಅಂತ ಅವ್ರು ಮಾಡಬೇಕಾ? ಅಲ್ಲ, ನೀವು ಈ ಥರ ತಪ್ಪು ವಿಶ್ಲೇಷಣೆ ಮಾಡೋದು ಸರಿಯಲ್ಲ. ಈಗ ಯಾರ್ಯಾರು ಅವ್ರವ್ರ ರಕ್ಷಣೆ ಮಾಡ್ಕೋಬೇಕು ಅವ್ರು ಮಾಡ್ತಾರೆ. ಆದರೆ ಎಲ್ಲದಕ್ಕೂ ಕಾನೂನಿದೆ. ಈಗ ಇಷ್ಟೆಲ್ಲ ಘಟನೆ ನಡೆದವಲ್ಲ, ಎಲ್ಲ ಕಾನೂನಿದೆ. ಮತ್ತು ಕೆಲವು ಕಾನೂನುಗಳು ಹಿಂದಿನ ಸರ್ಕಾರಗಳೇ ಮಾಡಿರುವಂಥದ್ದು. ಅವುಗಳನ್ನು ನಾವ್ಯಾವುದು ಹೊಸ ಕಾನೂನು ಮಾಡ್ತಾ ಇಲ್ಲ. ಆ ಕಾನೂನು ಪ್ರಕಾರವೂ ಎಲ್ಲವೂ ನಡೆಯೋದು. ಆ ಕಾನೂನನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಕೆಲಸ. CID ಕೊಟ್ಟ UGD ಅದು ಬಜೆಟಲ್ಲಿ ಅನೌನ್ಸ್ ಮಾಡೋ ವಿಚಾರ ಅಲ್ಲ. ಅದು ನಿರಂತರವಾಗಿ ನಡೆಯುವ ಕಾರ್ಯಕ್ರಮ.